ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಖಾಸಗಿ ಬಸ್ ಟಿಕೆಟ್ ಬೆಲೆ ಏರ್ತೆಗೆ ತಡೆಪು ಈ ವಾರದೊಲೆ ಆರ್ಟಿಎ ಸಭೆ ನಡಪಾದ ಟಿಕೆಟ್ ಬೆಲೆ ಏರಾವಡ ಬೊರ್ಚಾಂದ ನಿರ್ಧಾರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ. ಪಕ್ಷ ವಿರೋಧಿ ಪಾತ್ರ ಪಂಡ ಹೈಕಮಾಂಡ್ ಕ್ರಮ ಯತ್ನಾಳ್ ಯೋಗೇಶ್ವರ್ ಪಾತ್ರಗೂ ಒಡಿಪುಡು ಮಂತ್ರಿ ಜಗದೀಶ್ ಶೆಟ್ಟರ್ ಜವಾಬ್. ಮೀನುಗಾರರಿಗೆ ಸರ್ಕಾರ ಪರಿಹಾರ ಕೊರ್ತುಜಿ ಅಕ್ಲಿನ ಸಾಲಗೂ ಸರ್ಕಾರ ಜಾಮೀನು ತೊಡು ಕುಡ್ಲಡ್ ಕೆಪಿಸಿಸಿ ಕಾರ್ಯರು ಡಿಕೆ ಶಿವಕುಮಾರ್. ಜುಲೈ 21 ಉಲೈ ರಾಜಡೋರ್ಮೆಡು ಶಾಲೆ ಸುರುಮಲ್ಪುಡು ಇಚ್ಚಿಂಡ ಹೋರಾಟ ದಡ್ಡಲ್ಕಾಡು ಸರ್ಕಾರಿ ಶಾಲೆಡು ಸರ್ಕಾರಿ ಶಾಲೆ ಉಳಿಸಿ ಬಿಡಿಸಿ ರಾಜ್ಯ ಸಮಿತಿದ ತುರ್ತು ಸಭೆಟ್ ನಿರ್ಧಾರ. ವಾರ್ತೆದ ವಿವರ. ಈ ವಾರದುಲೈ ಆರ್ಟಿಎ ಸಭೆ ನಡಪಾದು ಬಸ್ ಟಿಕೆಟ್ ಬೆಲೆ ಏರಾವಡ ಬೊಡ್ಚಾಂದ ನಿರ್ಧಾರ ಮಲ್ಪುಣಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೆರ. ಖಾಸಗಿ ಬಸ್ ತನಿಖೆನ ಸಂಘ ಏರಾಯ್ನ ಬಸ್ ಟಿಕೆಟ್ ಬೆಲೆಕ್ ತತ್ಕಾಲದ ತಡೆಪು ಪಾಡ್ದು ಆರು ಸುದ್ದಿ ಮಾಧ್ಯಮಗಳಿಗೂ ಮಾಹಿತಿ ಕೊಡ್ತೆರ. ದಕ್ಷಿಣ ಕನ್ನಡ ಜಿಲ್ಲೆದ ಖಾಸಗಿ ಬಸ್ ತನಿಖೆನ ಸಂಘ ಏರಾದಿನ ಬಸ್ ಟಿಕೆಟ್ ಬೆಲೆಕ್ ತತ್ಕಾಲದ ತಡೆಪು ಪಾಡ್ದನಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ತೆರಿಪಾದೆರ. ಸೋಮವಾರ ಸಂಘದ ಪ್ರತಿನಿಧಿಲೆಡ ಸಭೆ ನಡಪಾಯ ನಡೆದ ಬೊಕ್ಕ ಆರು ಸುದ್ದಿಗಾರರಿಗೂ ಮಾಹಿತಿ ಕೊರಿಯರ. ಲಾಕ್ಡೌನ್ ಉಡ್ದು ದುಂಬಿತ್ತಿನ ಬಿಲೆನು ದೆತೊನರೆ ತೆರಿಪಾದನ ಬಿಲೆ ಏರವನ ಬಗಿಟ್ಟು ಈ ವಾರದುಲೈ ಆರ್ಟಿಎ ಸಭೆ ನಡಪಾಂಡು. ಆ ಸಭೆಟ್ಟು ಬಿಲೆ ಏರಾವಡ ಬೊಡ್ಚಾಂದು ತೀರ್ಮಾನ ಮಲ್ಪುಂಡು. ಅಡೆಮುಟ್ಟ ಪೊಸ ಬಿಲೆ ದೆತೊನರೆ ಬಲ್ಲಿ ಪರ ಬಿಲೆಟೆ ಜನಕ್ಲೇನು ಕೊನೋಡುಂದು ತೆರಿಪಾದನಂದು ಜಿಲ್ಲಾಧಿಕಾರಿ ಪಂಡೆರ. ಪುತ್ತೂರು ಕಿಲ್ಲೆ ಮೈದಾನ ಕೈತಲು ಅಮರ್ ಜವಾನ್ ಜ್ಯೋತಿನ ಕಿಡಿಗೇಡಿಲು ಹಾಳು ಮಲ್ತದಿನ ಸಂಗತಿ ಅಂಗಾರಕಾಂಡೆ ಗೊತ್ತಾತನ. ಭಾರತದ ವೀರ ಯೋಧರ್ನ ನೆಂಪುಗಾದ 2017 ಪುತ್ತೂರದ ನಟ್ಟೋಜಾ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅಂಬಿಕಾ ವಿದ್ಯಾಲಯದ ನಿಲೆಟ್ ಅಮರ್ ಜವಾನ್ ಜ್ಯೋತಿಗೂ ಲೋಕಾರ್ಪಣೆ ಮಲ್ತದಿತ್ತನ. ಪುತ್ತೂರು ಕಿಲ್ಲೆ ಮೈದಾನದ ಕೈತಲು ಅಮರ್ ಜವಾನ್ ಜ್ಯೋತಿ ಇತ್ತದ ಅವೇನು ಏರೋದಾನ್ನ ಹಾಳು ಮಲ್ತದಿನ ಸಂಗತಿ ಅಂಗಾರೆ ಕಾಂಡೆ ಗೊತ್ತಾತಂಡ. ಪುತ್ತೂರ್ದ ನಟ್ಟೋಜಾ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ದುಂಬಾಳ್ತೆದ ಅಂಬಿಕಾ ವಿದ್ಯಾಲಯದ ನಿಲೆಟ್ ಭಾರತದ ವೀರ ಯೋಧರ್ನ ನೆಂಪುಗಾದ 2017 ಈ ಅಮರ್ ಜವಾನ್ ಜ್ಯೋತಿ ಲೋಕಾರ್ಪಣೆ ಆದಿತ್ತಂಡ. ಅಂಬಿಕಾ ಬರವ್ ಸಂಸ್ಥೆದ ಮ್ಯಾನೇಜರ್ ಅಮರ್ ಜವಾನ್ ಜ್ಯೋತಿನ ನಿರ್ಮಲ ಮಲ್ಪೆರೆ ಪೋನಗ ಒಂದು ಗೊತ್ತಾತಂಡ. ಪುತ್ತೂರು ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರ. ಅತ್ಯಂತ ಪವಿತ್ರವಾದ ಒಂದು ಸ್ಥಳದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಈ ಸಣ್ಣ ಒಂದು ಸ್ಮಾರಕಕ್ಕೆ ಹಾನಿ ಉಂಟು ಮಾಡಿದ್ದಾರೆ. ನಾವು ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಾಗೂ ಇದಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. CCTV ಕ್ಯಾಮರಾವನ್ನು ಅಳವಡಿಸಬೇಕು. ಹಾಗೂ ಇದು ಮಿನಿ ವಿಧಾನಸೌಧದ ಎದುರು ಇರುವುದರಿಂದಾಗಿ ಪೆಟ್ರೋಲಿಂಗ್ ವ್ಯವಸ್ಥೆಯು ಸರಿಯಾಗಿ ಮಾಡಿ ಇನ್ನು ಮುಂದಕ್ಕೆ ಇಂತಹ ಕಾರ್ಯಕ್ರಮ ಅಥವಾ ಇಂತಹ ಕಿಡಿಗೇಡಿಗಳ ಕೃತ್ಯವನ್ನು ಅಸಾಧ್ಯ ಆಗುವ ಹಾಗೆ ಅಥವಾ ಅವರಿಗೆ ಆ ಧೈರ್ಯ ಬರದ ಹಾಗೆ ನಾವು ಮಾಡಬೇಕಾಗ್ತದೆ. ಮತ್ತು ಇಂಥದ್ದು ಮರುಕಳಿಸಿದರೆ ನಾವು ಖಂಡಿತ ಉಗ್ರವಾದ ಪ್ರತಿಭಟನೆಯನ್ನು ಊರಿನ ಜನ, ನಾಗರಿಕರು, ದೇಶಭಕ್ತರು ಎಲ್ಲ ಸೇರಿ ನಾವು ಖಂಡಿತ ಮಾಡ್ತೇವೆ. ಇದನ್ನು ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಸ್ಥಳೀಯ ಆಡಳಿತ, ನಗರಸಭೆಯವರು ಪಕ್ಕಾ ಗಮನಿಸಬೇಕಾಗಿ ನಾನು ವಿನಂತಿಸ್ತೇನೆ. ಮುಡಿ ಲಾಂಬು, ಸುರ್ಲಿ ಲಾಂಬು, ಕಲ್ಲ ಲಾಂಬು, ಪೆರ್ಗ ಲಾಂಬು ಇಂಚ ನಮೂನೆದ ಲಾಂಬುದ ಅಟ್ಟಿಲ ಅರಗಣೆಗ್ ತುಳುನಾಡು ಮಲ್ಲ ಪುದರ್ ಪಡೆತಂಡ. ಲಾಂಬುದ ರುಚಿ ಪತ್ತಿನಕ್ಲು ಲಾಂಬುದ ಕಜಿಪು ಬುಡಾಯರ ಒಡಿಪುದ ಸರಳ ಬೊಟ್ಟು ಪರಿಸರಡು ಕಲ್ಲ ಲಾಂಬು ಮರಿಯಾಲುಡು ಅವ್ಯತೋ ಪುಟ್ಟುಂಡ ಹಳ್ಳಿಡು ದೆಂಜಿ ಪತ್ತರೆ ತೋಡುಗು ಪೋಪು ನಂಚ ಮುಲ್ಪದ ಜವಣಿರು ಗುಡ್ಡೆ ಜೇರಗು ಕಲ್ಲ ಲಾಂಬು ನಾಡೆರೆ ಪೋಪೆರ ಇತ್ತೆ ಕಲ್ಲ ಲಾಂಬುದ ಬಗೆಟ್ ಒಂಜಿ ವರದಿ. ತುಳುನಾಡು ಮರಿಯಲಡು ಎಂಚಿನ ಮಾತ ತೆನಸುಗಳ ಸ್ವೇರು ಓ ಮಾತ ಅಟಿಲ ಅರಗಣೆ ನಡಪುಣುಂದು ಪನಿಯರೆ ಸಾಧ್ಯೇಚೆ ಮುಲ್ಪದ ತೆನಸ್ಲಿನ ರುಚಿ ತೂಪುನವೇ ಒಂಜಿ ಅದ್ಭುತ ಅಂದು ಮನಸ್ಸುಗಾವು. ರಾಜ್ಯ ದೇಶ ಪಿದೈ ದೇಶದ ಕುಲ್ಲ ನಮ್ಮ ತೆನಸು ಉತ್ಪತ್ತಿ ಬೊಕ್ಕ ಪ್ರಕೃತಿದ ತೆನಸ್ಲಿಗ್ ಮರ್ಲದಿರು ಪಂಡ ತಪ್ಪಾವಂದು. ವಿಶೇಷ ಅಟಿಲ ಅರಗಣೆಡು ಒಂಜಿ ಕಲ್ಲಲಾಂಬುದ ಕಜಿಪು ಮರಿಯಲುಡು ಮಾತ್ರ ಉಂದೆತ್ತ ರುಚಿ ತೂವಲಿ. ಮರಿಯಲುಡು ಜೋರುದ ತಿಡಿಲಿಗು ಗುಡ್ಡೆ ಜಾಗೆ ಕಟ್ಟಪುಣಿ ಪೊಯ್ಯೆ ಬೆರಕೆದ ಕೆಂಪು ಮಣ್ಣದ ಕಲ್ಲಲಾಂಬು ಒರಡ್ದೊರನೆ ಮೂಡುಂಡು.
ಮರಿಯಲಡು ಒಡಿಪು ಸರಳ ಬುಟ್ಟು ಪರಿಸರಡು ಈ ಕಲ್ಲ ಲಾಂಬು ಹೆಚ್ಚಾದ ತೋಜುಂಡು ಮುಲ್ಪದ ಜವಣಿರು ಗುಡ್ಡೆ ಜೇರಗು ಪೋದು ಲಾಂಬು ನಾಡುವೇರ ಕೋಲದ ಸಾಯಡು ಗರ್ತದು ಪಿದೈದೆಪ್ಪುವೇರ ಎಲ್ಲೆಲ್ಲಿಯ ಚೆಂಡುದಂಚ ಲಾಂಬುದ ಕೊಡಿ ತೋಜುಂಡು ಅವೇನು ಇಲ್ಲಡೆ ಕನ್ನತದು ಪೊರ್ಲುಡು ದೆಕ್ಕದು ಕಲ್ಲ ಲಾಂಬುದ ಮೇಲುದ ಚೋಲಿ ಲಕ್ಕಾದು ಅರೆಪು ಕಡಿದು ಪಾಡ್ದು ಬೇಯ್ಪಾದು ರುಚಿತ ಕಜಿಪ್ ಮಲ್ಪುವೇರ ಕಲ್ಲ ಲಾಂಬುದ ಅಟಿಲು ತಯಾರು ಮಲ್ಪುನ ಗಣೇಶ್ ಪ್ರಭು ದಾನಿ ಪನ್ಪಿರಂದು ಕೇನ್ಲೆ ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಸಾಮಾನ್ಯ ನೀರು ನಮ್ಮ ಭೂಮಿಯಲ್ಲಿ ಇದಾದ ನಂತರ ಆ ಸಮಯದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಗಿಡಗಳ ಮಧ್ಯದಲ್ಲಿ ಬಲೆಯಾಕಾರ ಮೇಲ್ಪದರಕ್ಕೆ ಬಲೆಯ ಆಕಾರದಲ್ಲಿ ನೋಡ್ಲಿಕ್ಕೆ ಸಿಗುವಂತಹದ್ದು ಅದು ಭೂಮಿಯ ಒಳಗಿರ್ತದೆ. ಅಂದ್ರೆ ಆಕ್ಚುಲಿ ಅದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ನಾವು ಕಲ್ಲಣಬೆ ಅಂತ ಹೇಳ್ತೇವೆ. ಈ ಕಲ್ಲಣಬೆ ಅನ್ನುವಂತಹದ್ದು ಒಂದು ತುಂಬಾ ಒಳ್ಳೆಯ ರೀತಿಯ ಖಾದ್ಯ. ಅದು ಹೆಚ್ಚಾಗಿ ನಮ್ಮ ಕರಾವಳಿಯಲ್ಲಿ ಅದನ್ನು ತುಂಬಾ ಇಷ್ಟಪಡ್ತಾರೆ. ಅದನ್ನ ಅಂದ್ರೆ ಮುಂದೆ ಹಿಂದೆಲ್ಲ ಮಾಡ್ತಿದ್ರು. ಈಗ ಪ್ರಸಕ್ತವಾಗಿ ಈಗಿನ ಜನರೇಷನ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಕ್ಕಿಲ್ಲ. ಆದರೆ ಅದು ಹೆಚ್ಚಂತ ಹೇಳಿದ್ರೆ ಒಂದು 4-5 ದಿವಸದ ಒಳಗೆ ಅದು ಭೂಮಿಯಲ್ಲಿ ಸೃಷ್ಟಿಯಾಗಿ 4-5 ದಿವಸದಲ್ಲಿ ಅದರ ಸಮಯ ಮುಗಿತದೆ. ಅದರ ಒಳಗೆ ನಾವು ಅದನ್ನು ಶೇಖರಿಸಿಕೊಂಡು ಅದಕ್ಕೆ ಬೇಕಾದಂಥ ಸಾಮಾನು ಏನೇ ಬೇಕೋ ಅದನ್ನೆಲ್ಲ ಇದು ಮಾಡಿಕೊಂಡು ಅದರೊಂದು ಖಾದ್ಯ ಇದು ಮಾಡಿದರೆ ಅದಕ್ಕೆ ಬೇಕಾದ ದೋಸೆಯೋ ಅಥವಾ ಈ ಥರ ನಮ್ಮ ಊಟದ ಒಟ್ಟಿಗೆ ಗಂಜಿ ಆಗಲಿ ಅದು ಯಾವುದಕ್ಕೂ ಊಟಕ್ಕೆ ತುಂಬ ಒಳ್ಳೆಯದು ಮತ್ತು ಒಳ್ಳೆ ವಿಟಮಿನ್ ಕೂಡ ಉಂಟು ಅದರಲ್ಲಿ. ಅದು ಏನಂತ ಹೇಳಿದ್ರೆ ವರ್ಷದಲ್ಲಿ ಸಾಮಾನ್ಯ ಒಂದು 4-5 ದಿವಸದಲ್ಲಿ ನಮ್ಗೆ ನೋಡ್ಲಿಕ್ಕಿರ್ತದೆ. ಪ್ರಸಕ್ತವಾಗಿ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಯಾರು ಅಷ್ಟು ಅನುಭವ ಇಲ್ಲ. ಮಣ್ಣದ ಬಾಜನುಡು ಕನಕದ ದಿಕ್ಕೆಲಡು ಲಾಂಬು ಕಜಿಪು ಮಲ್ತಂಡ ಅವು ಭಾರಿ ರುಚಿ. ಒಂದು ಸಸ್ಯಾಹಾರಿ ಆದಿತ್ತನಲ್ಲ ಕಜಿಪು ಮಾಸದಂಚ ಉಪ್ಪುಂಡು. ಮಾರ್ಕೆಟ್ ಒಂದಕ್ಕೆ ಕಿಲೋಕು ಎನ್ಮನೂದೆಡ್ದು 1,000 ಮುಟಲ ಬೆಲೆ ಉಂಡು. ಹಳ್ಳಿದಕಲು ಮರಿಯಾಲಡು ಎಂಚಾಂಡಲ ನಾಡದು ಲಾಂಬುದ ಕಜಿಪು ಮಲ್ಪುವೇರ ಅಂಡ ಪೇಂಟೆದಕಲು ದಾಲ ಕಮ್ಮಿಜ್ಜೆರ ಕ್ರಾಯ ಕುರ್ದಾಂಡಲ ದಿತ್ತೊನ್ವೇರ ಕೊಡೆ ಬುಡ್ಪಾಯಿನಂಚ ತೋಜುನ ಮಲ್ಲ ಲಾಂಬು ಮುಡಿ ಲಾಂಬು ಸುರುಳಿ ಲಾಂಬು ಬೊಕ್ಕ ರಾಶಿ ರಾಶಿ ಒರಾನೆ ಮೂಡುನ ಪೆರ್ಗ ಲಾಂಬು ಇಂಚ ಲಾಂಬುಡು ಬೇತೆ ಬೇತೆ ಬಗೆ ಉಂಡು ಅಂಡ ಬಾರಿ ಜಾಗ್ರತೆ ಬೋಡು. ಲಾಂಬುಡು ಇಸತ ಲಾಂಬುಲಾ ಉಂಡು. ಏರ್ಲ ಪಕ್ಷ ವಿರೋಧಿ ಪಾತೆರ ಪನ್ನಿರ ಬಲ್ಲಿಂದು ಹೈಕಮಾಂಡ್ ದ ನಿರ್ದೇಶನ ಉಂಡು. ಅವೇನು ಮೀರ್ದು ಪಾತೆರಂಡ ಸರಿಯಾಯಿನ ಕ್ರಮ ಹೈಕಮಾಂಡ್ ದೆತ್ತನುಂಡು. ಯತ್ನಾಳ್ ಬೊಕ್ಕ ಯೋಗೇಶ್ವರ್ ದಾನೆ ಮಾತ ಪಾತಿರ್ವೆರ ಅವೇನು ಹೈಕಮಾಂಡ್ ಗುಮನಗು ದೆತ್ತೊಂದುಂಡು ರಾಜ್ಯದ ಕೈಗಾರಿಕಾ ಮಂತ್ರಿ ಜಗದೀಶ ಶೆಟ್ಟರ್ ಒಡಿಪುಡು ಪಂತೆರ. ರಾಜ್ಯದ ಕೈಗಾರಿಕಾ ಮಂತ್ರಿ ಜಗದೀಶ ಶೆಟ್ಟರ್ ಒಡಿಪುಡು ಸುದ್ದಿ ಮಾಧ್ಯಮಲೆಡ ಪಾತಿರ್ದು ಪಕ್ಷ ವಿರೋಧ ಪಾತಿರಂಡ ಅಂಚಿನಕ್ಲಿನ ಮಿತ್ತು ಹೈಕಮಾಂಡ್ ಸರಿಯಾಯಿನ ಕ್ರಮ ದೆತ್ತನುಂಡು ಯತ್ನಾಳ್ ಬೊಕ್ಕ ಯೋಗೇಶ್ವರ್ ಅಪಗಪಕ ಪಕ್ಷ ವಿರೋಧಿ ಪಾತೆರ ಪನ್ಪುನೆಕ್ ಜವಾಬು ಕೊರ್ದು ಪಂಡೆರ. ಪಕ್ಷ ವಿರೋಧಿ ಪಾತೆರ ಪನೀರ ಬಲ್ಲಿಂದು ಹೈಕಮಾಂಡ್ ಪಂತಡ ಮಾತಾ ಪಾತ್ರలను ಹೈಕಮಾಂಡ್ ಗುಮನಗು ದೆತ್ತೊಂದುಂಡು. ಸರಿಯಾಯಿನ ಕ್ರಮ ದೆತ್ತನುಂಡು ಶೆಟ್ಟರ್ ಜಾಗ್ರತೆ ಪಂಡೆರ. ಕುಮಾರಸ್ವಾಮಿ ಸುಮಲತಾ ವಿಚಾರ ಅವು ವೈಯಕ್ತಿಕ ಆ ಚರ್ಚೆಡು ತಾನಿಜ್ಜಿ ಕೊರೋನಾ ಸೀಕರ್ದು ಕೈಗಾರಿಕೆಲನ ಮಿತ್ತು ಪರಿಣಾಮ ಬೂರ್ದೊಪ್ಪು ಅಂಡ ರಾಜ್ಯಡು ಕೈಗಾರಿಕೆ ಬಾರಿ ಹೆಚ್ಚ ಬುಳಿಚಿಲಾತಂಡ. ದೇಶದ ಬೇತೆ ರಾಜ್ಯ ತುಂಡ ಕರ್ನಾಟಕಡು ಎಡ್ಡೆ ಸ್ಥಿತಿ ಉಂಡು. ಬೆಂಗಳೂರು ಬುಡ್ದು ಬೇತೆ ಜಿಲ್ಲೆಲೆಡು ಕೈಗಾರಿಕಾ ಅಭಿವೃದ್ಧಿಗೂ ಹೊಸ ಕೈಗಾರಿಕಾ ನೀತಿಡು ಒತ್ತು ಕೊರ್ತುನೊಂದು ಮಂತ್ರಿ ಜಗದೀಶ ಶೆಟ್ಟರ್ ಪಂಡಿರ. ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕಂತೇಳಿ ನಮ್ಮ ಅಗ್ರಿಮೆಂಟ್ನಲ್ಲೇ ಹೇಳ್ತೀವಿ, ಕಂಡೀಷನ್ ಹಾಕಿರ್ತೀವಿ. ನಮ್ಮ ಹೊಸ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಸಹಿತ ಸುಮಾರು 80% ಇವತ್ತು ಬೇರೆ ಬೇರೆ ಕ್ಲಾಸ್ 1 ಕ್ಲಾಸ್ 2 ಇದ್ದಾಗ ಕೊಡಬೇಕು. 100% ಕ್ಲಾಸ್ 3 ಕ್ಲಾಸ್ 4 ಇದ್ದಂಥ ಎಲ್ಲ ಕೆಲಸಗಳನ್ನು ಇವತ್ತು ಕನ್ನಡಿಗರಿಗೆ ಕೊಡಬೇಕು, ಸ್ಥಳೀಯರಿಗೆ ಕೊಡಬೇಕು ಅನ್ನುವಂಥ ಒಂದು ಕಡ್ಡಾಯವಾದಂಥದ್ದು ಇಂಡಸ್ಟ್ರಿಯಲ್ ಪಾಲಿಸಿ ಸಹಿತ ಅಗ್ರಿಮೆಂಟಲ್ಲಿ ಕಾಣಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಆ ರೀತಿ ಸ್ಪೆಸಿಫಿಕ್ ಕಂಪ್ಲೇಂಟ್ ಬಂದರೆ ಇಲ್ಲ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ ಅದನ್ನು ನಾನು ಎನ್ಕ್ವೈರಿ ಮಾಡಿಸ್ತೀನಿ.
ಅವರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ನೋಡಿರಿ, ಇಂಥವು ಎಲ್ಲ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲಿ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಇವೆಲ್ಲ ಗಮನಿಸಿರ್ತಾರೆ, ಸರಿಯಾದ ಕ್ರಮ ಕೈಗೊಂಡು. ಮೀನುಗಾರರಿಗೂ ಸರ್ಕಾರ ಪರಿಹಾರ ಕೊಡ್ತಿಜಿ, ಸಬ್ಸಿಡಿ ಕೊಡ್ತಿಜರು, ಸಾಲ ಕೊರೊಂದಿಜ್ಜರ. ಮೀನುಗಾರರನ ಸಾಯಗೂ ಸರ್ಕಾರನೇ ಜಾಮೀನು ತೊಡೊಂದು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಪಂತೆರ ಆರು ಕುಡ್ಲಾಡ್ ಸುದ್ದಿ ಕುಟ್ಟಡು ಪಾತಿರ್ದೇರ. ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಕುಡ್ಲಗ್ ಬತ್ತಿನಾರು ಖಾಸಗಿ ಹೋಟೆಲ್ಡು ಸುದ್ದಿ ಕುಟ್ಟಡು ಪಾತಿರಿಯರ. ಮೀನುಗಾರರನ ಸಾಲಗೂ ಸರ್ಕಾರನೇ ಜಾಮೀನು ತೊಡೋ. ಮೀನುಗಾರಿಕೆ ಇಜ್ಜಿಂಡ ಕುಡ್ಲಗ್ ಬಿಲೆ ಇಜ್ಜಿ. ತಾನು ಪಕ್ಷದ ಕಾರ್ಯಕ್ರಮಗೂ ಕುಡ್ಲಗ್ ಬೈದೆ. ಮೊಗವೀರ್ಯರ್ನ ಕುಂದುಕೊರತೆ ಬಗೆಟ್ಟು ಚರ್ಚೆ ಮಲ್ಪೆರೆ ಬೈದೆ. ರಾಜ್ಯದ ಆರ್ಥಿಕ ಕಾರ್ಯಲೆಗೂ ಮೀನುಗಾರಿಕೆ ಮೂಲ ಕಾರಣ ಅನ್ಪಂಡಿರ. ಮೀನುಗಾರರನ ಕಷ್ಟ ನಷ್ಟ ಬಗೆಟ್ಟು ಮೀನುಗಾರರ ಚರ್ಚೆ ಮಲ್ತದೆ. ಮೀನುಗಾರರಿಗೂ ಸರ್ಕಾರ ಪರಿಹಾರ ಕೊಡ್ತಜೆ, ಸಬ್ಸಿಡಿಲಾ ಕೊಡ್ತಜೇರ. ಮೀನುಗಾರರಿಗೂ ಸಾಲ ಕೊರೊಂದಿಜ್ಜೇರ. ಮೀನುಗಾರರನ ಸಾಲಗೂ ಸರ್ಕಾರನೇ ಜಾಮೀನು ತೊಡೊಂದು ಡಿಕೆ ಶಿವಕುಮಾರ್ ಸರ್ಕಾರಗೂ ಒತ್ತಾಯ ಮಲ್ತೇರ. ಮಾಜಿ ಮಂತ್ರಿ ರಮನಾಥ್ ರೈ, ಶಾಸಕರು ಯುಟಿ ಖಾದರ್, ಮಾಜಿ ಶಾಸಕರು ಜೆಆರ್ ಲೋಬೋ, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರ್ಲ ಆದುಪ್ಪುನ ಹರೀಶ್ ಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜ ಸುದ್ದಿ ಕೊಟ್ಟೊಡಿದ್ದೇರ. ಇದು ಕೇಂದ್ರ ಸರ್ಕಾರ ಕಾನೂನು, ರಾಜ್ಯ ಸರ್ಕಾರ ಕಾನೂನು, ಇವರೆಲ್ಲ ಕೂಡ ಯಾರು ಈ ಸಮುದ್ರದ ಪಕ್ಕದಲ್ಲಿ ಯಾರು ಬದುಕ್ತಾ ಇದ್ದಾರೆ ಅವರೆಲ್ಲ ಸಾವಿರಾರು ವರ್ಷದಿಂದ ಇದ್ದಾರೆ. ಸೊ ಈಗೇನು ಯಾವ ಹೊಸ ಕಾನೂನು ಕೂಡ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಹಿಂಗೆ ಆಮೇಲೆ ಅವರು ಸಾಲ ತೆಗೆದುಕೊಳ್ಬೇಕಾದ್ರೆ ಎಲ್ಲ ಮಣ್ಣನ ಮಕ್ಕಳು, ರೈತರು, ಬೇರೆ ಬೇರೆ ಸಮಾಜದವರು ಅವ್ರ ಆಸ್ತಿ ಪಾಸ್ತಿಗಳೆಲ್ಲ ಕೇಳ್ತಾರೆ. ಅವರು ಸಮುದ್ರದಲ್ಲಿರೋರ್ಗೆ ಯಾವ ಆಸ್ತಿ ಅವನು ತೋರ್ಸಕ್ ಆಗ್ತದೆ? ಏನಾದ್ರು ಜಮೀನೇನಾದ್ರು ಸಮುದ್ರದಲ್ಲಿ ಹೊಲ ಉಳೋನ್ಗೆ ಭೂಮಿ ಅಂತ ನಾವು ಕೊಟ್ಟು, ಅವನು ಸಮುದ್ರದಲ್ಲಿ ಈಜವನ್ಗೆ, ಮೀನ್ ಹಿಡಿಯೋನ್ಗೆ, ಮೀನ್ ತರೋನ್ಗೆ ಅವ್ನಿಗೆ ನಾವು ಪಟ್ಟೆ ಕೊಟ್ಟಿದೀವ? ಏನು ಕೊಟ್ಟಿಲ್ಲ. ಸರ್ಕಾರವೇ ಗ್ಯಾರಂಟಿ ಆಗ್ಬೇಕು. ಅವನೆಲ್ಲ ಸಾಲಗಳು ಕೂಡ ಗವರ್ಮೆಂಟೇ ಗ್ಯಾರಂಟಿ ಆಗಿ ಅವನಿಗೆ ಹಣವನ್ನ ಕೊಡಿಸುವಂತ ಕೆಲಸವನ್ನ, ಬ್ಯಾಂಕ್ಗಳಲ್ಲಿ ಹಣವನ್ನ ಕೊಡಿಸುವಂತ ಕೆಲಸ ಆಗ್ಬೇಕು. ನಾನು ಎಲೆಕ್ಷನ್ಗೋಸ್ಕರ ಮಾಡ್ತಾ ಇಲ್ಲ. ಎಲೆಕ್ಷನ್ ಓಟು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ. ಅವರ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು, ಅವರ ಧ್ವನಿಯಾಗಿರಬೇಕು. ಮೀನುಗಾರರ ಧ್ವನಿಯಾಗಿ ನಾವು ನಮ್ಮ ಕೆಲಸವನ್ನ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದೆ. ಬಜ್ಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗೂ ಸಂಶಯ ರೀತಿಡು ವ್ಯಕ್ತಿವರಿ ಪೊಗ್ಗುದಿನ ಸಂಗತಿ ಸೋಮವಾರ ರಾತ್ರಿ ನಡೆತದಿಲ್ಲ. ಕೇಂದ್ರ ಕೈಗಾರಿಕಾ ಭದ್ರತಾ ಪಟ್ಲಂದಕಲು ಆಯನ್ ಪತ್ತದು ಪೊಲೀಸರಿಗೂ ಒಪ್ಪಾದೆರ. ತಾನು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದದ ಬದುಹಾ ಗ್ರಾಮದಾಯೆ. ಲಾರಿಡ್ ಕ್ಲೀನರ್, ಲಾರಿ ಡ್ರೈವರ್ ಸಂಬಳ ಕೊರಂದೆ ಮುಲ್ಪ ಬುಡ್ದು ಪೋತೆಂದು ಆರೋಪಿ ಬಾಯಿ ಬಿಡ್ತೆ. ಸೋಮವಾರ ರಾತ್ರಿ ಸಂಶಯದ ವ್ಯಕ್ತಿವರಿ ಬಜ್ಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗೂ ಪೊಗ್ಗುದೆ. ರಾತ್ರಿ 11 ಗಂಟೆಗೆ ಪೊಗ್ಗುದಿನ ಆಯನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ತಗಲು ಪತ್ತದು ಪೊಲೀಸರನ್ನ ಕೈಕ ಕೊರಿಯರ. ಪರ ವಿಮಾನ ನಿಲ್ದಾಣದ ಎಟಿಎಸ್ ವಿಭಾಗಡು ರನ್ವೇ ಕಾಮಗಾರಿ ನಡೆತೊಂದಿತ್ತಡ. ಅಕ್ರಮವಾದ ಪೊಗ್ಗುನಾಯೆ ಆಜಾಗಿಡಿತ್ತೆ. ಗಸ್ತಿಡಿತ್ತಿನ ಸಿಐಎಸ್ಎಫ್ ದಾರು ಆರೋಪಿನ ಪತದಿದು ಅವಿಡ್ದು ಬೊಕ್ಕ ಸಿಐಎಸ್ಎಫ್ ಯೂನಿಟ್ದ ನಿರೀಕ್ಷಕರು ಪ್ರಮೋದ್ ಕುಮಾರ್ ದೂರು ಕೊಡ್ದು ಬಜ್ಪೆ ಪೊಲೀಸ್ ಸ್ಟೇಷನ್ದ ಪೊಲೀಸರು ಆರೋಪಿನ ಸ್ವಾಧೀನಗುದೆ ತೊಂದೆರ. ಆಯೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಬದುಹಾ ಗ್ರಾಮದಾಯೆ. ತಾನು ಲಾರಿಡ್ ಕ್ಲೀನರ್ ಕೆಲಸ ಸಂಬಳ ಕೊರಂದೆ ಡ್ರೈವರ್ ಮುಲ್ಪ ಬುಡ್ದು ಪೋತೆ. ಸಾದಿ ಗೊತ್ತಾವಂದೆ ವಿಮಾನ ನಿಲ್ದಾಣ ಅಂದ ತೆರಿಯಂದೆ ಪೊಗ್ಗುದೆಂದು ಪೊಲೀಸೆರಡ ತನಿಖೆದ ಪೊರ್ತುಡು ಬಾಯಿ ಬಿಡುತ್ತೆ. ಆರೋಪಿನ ವಿಚಾರಣೆ ಸಾಗದಂಡ. ಕಲ್ಪನಕ್ಲಿನ ಬರೌದ ಭವಿಷ್ಯದ ಎಡ್ಡೆಪ್ಪುಗಾದು ಸರ್ಕಾರ ಜುಲೈ 21 ಉಲೈ ರಾಜ್ಯ ಡೋರ್ಮಿಡು ಶಾಲೆ ಸುರು ಮಲ್ಪೊಡು. ಇಜ್ಜಿಂಡ ಹೋರಾಟ ಮಲ್ಪೊಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಬೊಕ್ಕ ಶ್ರೀ ದುರ್ಗಾ ಚಾರಿಟಬಲ್ ಟ್ರಸ್ಟ್ ತೀರ್ಮಾನ ದೆತ್ತೊಂದುಂಡು. ಈ ಬಗೆಟ್ಟು ಸಮಿತಿದ ಗುರ್ಕಾರ್ಯರು ಪ್ರಕಾಶ್ ಅಂಚನ್ ಗುರ್ಕಾರ್ಮಿಡು ತುರ್ತು ಸಭೆ ನಡಪಾದೆರ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಬೊಕ್ಕ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಬಂಟ್ವಾಳ ತಾಲೂಕು ದಡ್ಡಲಕಾಡು ಶಾಲೆಡು ಸಮಿತಿ ಗುರ್ಕಾರ್ಯರು ಪ್ರಕಾಶ್ ಅಂಚನ್ ಗುರ್ಕಾರ್ಮೆಡು ತುರ್ತು ಸಭೆ ನಡಪಾದಂಡ. ಬರವು ಕಲ್ಪನೇತ ಬರವುದ ಭವಿಷ್ಯದ ಎಡ್ಡೆಪ್ಪುದ ದಿಟ್ಟಿಡು ಸರ್ಕಾರ ಜುಲೈ 21 ಉಲೈ ರಾಜ್ಯ ಡೋರ್ಮಿಡು ಶಾಲೆ ಸುರು ಮಲ್ಪೊಡು. ಇಜ್ಜಿಂಡ ಹೋರಾಟ ಮಲ್ಪು ಅಂದು ಸಮಿತಿ ಸಭೆಟ್ಟು ತೀರ್ಮಾನಗೂ ಬೈದಂಡ. ಅನ್ಲಾಕ್ ಜಾರಿ ಆದಿತ್ತದು ಮಾತಾ ವಲಯೊಡ್ಲ ಕೆಲಸ ಕಾರ್ಯಲು ಶುರುವಾತಂಡ. ಆಂಡ ಶಾಲೆ ಸುರು ಮಲ್ಪೆರೆ ಸರ್ಕಾರ ಸರಿಯಾಯಿನ ನಿರ್ಧಾರ ನನಲ ದೆತ್ತೊಂದಜೆ. ಈ ಬಗೆಟ್ಟು ಜೋಕ್ಲಿನ ಪೋಷಕರು ರಾಜ ಡೋರ್ಮೆಡ್ದು ಸಮಿತಿಗೂ ಅಕ್ಲಿನ ಎಕ್ಕಂದೆಲು ತೆರಿಪಾಯಿ ನೀಡಿದವರ ತುರ್ತು ಸಭೆ ನಡಪಾದಂಡ.
ಆನ್ಲೈನ್ ಬೊಕ್ಕ ವಿದ್ಯಾಗಮ ಬರವು ವ್ಯವಸ್ಥೆಗೆ ಸಮಿತಿ ವಿರೋಧ ತೋಜಾದಡ ಶಾಲೆಲೇನು ಸುರು ಮಲ್ತದು ಎದುರೆದುರು ಕಲ್ಪನವೇ ಸರಿಯಾಯಿನ ವಿಧಾನ ಅಂದು ಜೋಕ್ಲಿನ ಇಲ್ಲಲ್ದಕ್ಲೆಡ್ಲ ಅಭಿಪ್ರಾಯ ಬೈದಡ ಈ ಬಗೆಟ್ಟು ಸರ್ಕಾರ ಗಂಭೀರ ಚಿಂತನೆ ಮಲ್ಪೊಡುಂದು ಸಮಿತಿ ಸಭೆಟ್ಟು ಒತ್ತಾಯ ಕೇಂದ್ರ ಬೈದಡ ಈ ಬಗೆಟ್ಟು ಮುಖ್ಯಮಂತ್ರಿ ಬರವು ಮಂತ್ರಿ ಬೊಕ್ಕ ಬರವು ಇಲಾಖೆಗೆ ಭಿನ್ನ ಇತ್ತನೆರೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ತೀರ್ಮಾನ ಮಲ್ತಡ ಪ್ರಕಾಶ್ ಅಂಚನ್ ಗುರ್ಕಾರ್ಮಿಡ ನಡತಿನ ಸಬಿಟ್ ರಾಜ್ಯ ಸಮಿತಿದ ಕಾರ್ಯಂತರು ಪುರುಷೋತ್ತಮ ಅಂಚನ್ ಸದಸ್ಯರು ರಾಮಚಂದ್ರ ಪೂಜಾರಿ ಕರೆಂಕಿ ಪೂವಪ್ಪ ಮೆಂಡನ್ ನವೀನ್ ಸೇಸಗುರಿ ಅಶ್ವಥ್ ಡೆಚ್ಚಾರ್ ಬಾಲಕೃಷ್ಣ ಜಿ ಪಾಲ್ಗೊಳ್ಳಿರ. ಈಗ 1ನೇ ಕ್ಲಾಸಲ್ಲಿ ಈ ಕಲಿಬೇಕಾದ ವಿದ್ಯಾರ್ಥಿ ಈಗ ಕಳೆದ ವರ್ಷ ಇಲ್ಲ, ಈ ವರ್ಷವೂ ಇಲ್ಲ ಅಂತ ಹೇಳಿದ್ರೆ ಅದು ಇನ್ನು ದೊಡ್ಡವರಾದ್ಮೇಲೆ ಅದನ್ನು ಕಲಿಸಿ ಅಂದರೆ ಏನಾಗ್ಬೋದು? ನಮ್ಗೆ ಗೊತ್ತಿದೆ. ಇವತ್ತು ಸಾಕ್ಷರತೆ ಅಂತ ಒಂದು ಆಂದೋಲನ ಬಂದಾಗ 50 ವರ್ಷ 60 ವರ್ಷದವರು ಕಲಿತಾಗ ಇವತ್ತು ಅವರು ಸೈನ್ ಹಾಕೋ ರೀತಿ ಹೇಗಿರುತ್ತೋ ಅದೇ ರೀತಿ ಇರ್ಬೋದು. ದಯವಿಟ್ಟು ನಾನು ಶಿಕ್ಷಣ ಇಲಾಖೆ ಹಾಗೂ ನಮ್ಮ ರಾಜ್ಯದ ಸರ್ಕಾರದಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನಮ್ಮ ಪಾಲಕರ ಪರವಾಗಿ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನಾದರೂ ಈ ತಜ್ಞರ ಸಮಿತಿಗಳು ದಯವಿಟ್ಟು ನೀವು ನಿಜವಾಗಿಯೂ ಏನಾದರೂ ಮಾಡೋದಿದ್ದರೆ ಗ್ರಾಮೀಣ ಭಾಗಕ್ಕೆ ತೆರಳಿ, ತುತ್ತ ಗುಡ್ಡದ ಮನೆಗೆ ತೆರಳಿ, ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೆ ಎಂಬುದನ್ನು ಪರಿಶೀಲಿಸಿ. ಹಾಗೆ ಮಾಡಿ ನೀವು ಅದನ್ನೊಂದು ಸರ್ಕಾರಕ್ಕೆ ಒಪ್ಪಿಸಿ. ಇಲ್ಲದಿದ್ದರೆ ಏನಾಗುತ್ತೆ, ನೀವು ಮಾಡುವ ರೀತಿ ಸಿಟಿಯವರಿಗೆ ಮಾತ್ರ ಅದರಿಂದ ಲಾಭ ಸಿಗುತ್ತೆ ವಿನಃ ಗ್ರಾಮೀಣ ಮಕ್ಕಳು ತೊಂದರೆ ಅನುಭವಿಸುವುದು ಸಾಧ್ಯತೆ ಇದೆ. ಶಾಲೆಯನ್ನು ಪ್ರಾರಂಭಿಸಬೇಕಾಗಿ ನಾವೆಲ್ಲರ ರಾಜ್ಯದ ಪ್ರತಿಯೊಂದು ಮಗುವಿನ ತಂದೆ ತಾಯಿಯ ಆಗ್ರಹ. ಅದರಿಂದ 20ರವರೆಗೆ ಶಾಲೆಯನ್ನು ಪ್ರಾರಂಭ ಮಾಡದಿದ್ದಲ್ಲಿ ಮುಂದಿನ ದಿವಸ ನಾವು ಉಗ್ರವಾದ ಹೋರಾಟವನ್ನು ಈ ರಾಜ್ಯದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ 2 ವರ್ಷದಿಂದ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಕಳೆದ ವರ್ಷ ಒಂದು 5-6 ತಿಂಗಳು ಮನೆಯಲ್ಲಿ ಉಳಿದುಕೊಂಡು ಈ ಬಾರಿನೂ 4-5 ತಿಂಗಳು ಮನೆಯಲ್ಲೇ ಅವ್ರಿಗೆ ಏನು 1ರಿಂದ ಪಾಸ್ ಆಗಿದ್ದಾರೆ, 2ನೇ ಕ್ಲಾಸ್, ಇವತ್ತು 2ರಿಂದ 3 ಅವರಿಗೆ ಮಾತೃಭಾಷೆ ಶಿಕ್ಷಣವೂ ಮರೆತು ಬಿಟ್ಟಿದ್ದಾರೆ. ಯಾವುದೂ ಅವರಿಗೆ ಬರ್ತಾ ಇಲ್ಲ. ಅದರಿಂದ ದಯವಿಟ್ಟು ಶಿಕ್ಷಣ ಸಚಿವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಶಾಲೆಗಳನ್ನು ಮತ್ತೆ ಆದಷ್ಟು ಶೀಘ್ರವೇ ಪ್ರಾರಂಭ ಮಾಡಬೇಕಂತ ನಾವೆಲ್ಲರ ಈ ರಾಜ್ಯದ ಎಲ್ಲರ ಮಕ್ಕಳ ಪೋಷಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಹೊಸ ರಾಜ್ಯಪಾಲರು ಕೇಂದ್ರ ಮಂತ್ರಿ ತಾವರ್ಚಂದ್ ಗೆಹ್ಲೋಟ್ರೇನು ಅಜತದೆರ ಒಟ್ಟು 8 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರಿನ ಅಜಪ್ಪು ನಡೆತದ ರಾಜ್ಯೋಡು 2014 ವಾಜುಭಾಯಿ ರೂಢಬಾಯಿ ವಾಲಾ ರಾಜ್ಯಪಾಲರಾದುಲ್ಲೆರ. ಕೇಂದ್ರ ಮಂತ್ರಿ ತಾವರ್ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯದ ಹೊಸ ರಾಜ್ಯಪಾಲರಾಯರು ಉಳ್ಳಿರ. ಕರ್ನಾಟಕ ಸೇರಿದು ಒಟ್ಟು 8 ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹೊಸ ರಾಜ್ಯಪಾಲರಿನ ಅಜತದ. ತಾವರ್ಚಂದ್ ಕೇಂದ್ರ ಸರ್ಕಾರಡು ಸಾಮಾಜಿಕ ನ್ಯಾಯ ಸಬಲೀಕರಣ ಮಂತ್ರಿಯಾದಿತ್ತರ. ಇತ್ತೆ ವಾಜುಭಾಯಿ ರೂಢಬಾಯಿ ವಾಲಾ ರಾಜ್ಯಪಾಲರಾದಿತ್ತದು 6/2014 ಅಧಿಕಾರದೆತ್ತೊಂದೆರ. ತೊಕ್ಕೊಟ್ಟು ಚೆಂಬುಗುಡ್ಡೆದ ಮಸಣಗು ಇನ್ಫೋಸಿಸ್ ಫೌಂಡೇಶನ್ ಹಿಡಿದು 1.5 ಕೋಟಿ ರೂಪಾಯಿದ ಯೋಜನೆ ಎಡ್ಡೆ ಕಾರ್ಯಕ್ರಮ ದೆಕ್ ಏರ್ಲ ಊರ್ದಕ್ಲು ವಿರೋಧ ಮಲ್ಪುಜೆರ ಆಂಡ ಮಸಣದ ಬೇತೆನೆ ಖಾಲಿ ಜಾಗೆಡು ಕರೆಂಟದ ಕಾಟ ಕಟ್ಟುನ ಬದಲು ಇತ್ತಿನ ಜಾಗಡೆ ಮಲ್ಪೊಡೊಂದು ರುದ್ರಭೂಮಿ ಪರಿಸರದ ಹೋರಾಟ ಸಮಿತಿದ ಗುರ್ಕಾರರು ಸಂತೋಷ್ ಕುಮಾರ್ ಒತ್ತಾಯ ಮಲ್ತಿದೆರ. ತೊಕ್ಕೊಟ್ಟು ಚೆಂಬುಗುಡ್ಡೆದ ರುದ್ರಭೂಮಿ ಪರಿಸರದ ಹೋರಾಟ ಸಮಿತಿ ಗುರ್ಕಾರರು ಸಂತೋಷ್ ಕುಮಾರ್ ಸುದ್ದಿಕೂಟ ನಡಪಾದ ಚೆಂಬುಗುಡ್ಡೆ ಮಸಣುಡು ಇನ್ಫೋಸಿಸ್ ಫೌಂಡೇಶನ್ ಹಿಡಿದು ಸುಮಾರು 1.5 ಕೋಟಿ ರೂಪಾಯಿ ಖರ್ಚಿಡು ಕರೆಂಟದ ಕಾಟ ಮಲ್ಪನ ಯೋಜನೆ ಬಾರಿ ಮಹತ್ವದ ಯೋಜನೆ ಆದಿತ್ತದು ಅಂದೆಕ್ ಊರುದಕ್ಲಿಡ್ದು ದಾಲಾ ವಿರೋಧ ಇಜ್ಜೆ ಆಂಡ ಈ ಯೋಜನೆನ ಈ ದುಂಬು ನಿಘಂಟು ಮಲ್ತಿನ ಮಸಣಗು ಸೇರ್ನ ಖಾಲಿ ಜಾಗೆಡು ಕಟ್ಟೊಡು ಬೊಕ್ಕ ಆ ಜಾಗಿದ RTC ಮಸಣದ ಪುದರ್ಗ ಆವಡು ಊರ್ದಕ್ಲಿಡ್ದು ಒವ್ವೇ ಮಾಹಿತಿ ದೆತ್ತೊನಂದೆ ಅಮಸರುಡು ಯೋಜನೆಗೆ ಪಂಚಾಂಗ ಪಾಡುನೇಕ್ ಊರ್ದಕ್ಲಿನ ವಿರೋಧ ಉಂಡು ಪಂಡೆರ. ಶಾಸಕೀರ್ನ ನಿಲಿಟ್ಟು UT ಖಾದರ್ ಜಿಲ್ಲಾಡಳಿತದ ಸಾಯುಡು ಎಡ್ಡೆ ಯೋಜನೆ ಕನದೆರ ಆಂಡ ಯೋಜನೆ ತಯಾರು ಮಲ್ಪನೆಡ್ದು ದುಂಬೆ ಕರೆಂಟ್ ಕಾಟಗು ಮಸಣಗು ಸೇರ್ನ ಖಾಲಿ ಜಾಗಿನ ಗಳಸರೆ ನಿರ್ಧಾರ ಮಲ್ತದಿತ್ತಂಡ. ಊರ್ದಕ್ಲೆನ ಅಭಿಪ್ರಾಯ ದೆತ್ತೊಂದು ಯೋಜನೆ ಮಲ್ಪುಣುಂದು ಅಪ್ಪಗ ಶಾಸಕರು ನಂಬಾದೆರ ಆಂಡ ಇತ್ತೆ ಊರ್ದಕ್ಲೆನ ಅಭಿಪ್ರಾಯಗೂ ಬಿಲೆ ಇಜ್ಜಿ ಊರ್ದಕ್ಲೆಗ್ ಮಾಹಿತಿ ಕೊರಂದೆ ಇತ್ತೆ ಉಪ್ಪುನ ಮಸಣುಡೆ ಶಿಲಾನ್ಯಾಸಗೂ ಮೂಜಿ ಸರ್ತಿ ಪ್ರಯತ್ನ ಮಲ್ತಿನ ಬೊಕ್ಕ ಊರ್ದ ಪ್ರತಿನಿಧಿಲೇನು ಪೊಲೀಸ್ ಸ್ಟೇಷನ್ಗೆ ಲೆಪುಡಾದು ಕೋವಿಡ್ ನಿಯಮ ಮೀರ್ನ ಕೇಸ್ ಪಾಡುವಂದು ನೋಟಿಸ್ ಕೊರ್ನವು ಸಂಶಯವು ಇಡೆಮಲ್ತು ಕೊರ್ತುನೊಂದು ಸಂತೋಷ್ ಕುಮಾರ್ ಪಂಡೆರ. ಬಹುಗ್ರಾಮ ಕುಡಿಯೋ ನೀರಿಗೆ ಮತ್ತೆ ಅದಕ್ಕಿಂತ ಮುಂಚೆ ಮಾಡಿದಂಥ ಓವರ್ ಹೆಡ್ ಟ್ಯಾಂಕಿಗೆ ಒಂದು ಅಲ್ಲಿ ನೆಲಮಟ್ಟದ ನೀರಿನ ತೊಟ್ಟಿಗೆ ಒಟ್ಟಿಗೆ 75 ಸೆಂಟ್ಸ್ನ ಸ್ಥಳ ನಾವು ಬಿಟ್ಟು ಕೊಟ್ಟಾಗಿದೆ. ಅದು ಎಲ್ಲರ ಉಪಯೋಗಕ್ಕೆ, ಎಲ್ಲರಿಗೂ ಉಪಯೋಗ ಆಗೋದ್ರೆ ನಮಗೆ ತಕರಾರು ಏನಿಲ್ಲ ಅದರಲ್ಲಿ.
ಆದರೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಈ ಹಿಂದೂ ರುದ್ರಭೂಮಿಯ ದಾಖಲೆಗಳನ್ನು ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಮಾತ್ರ. ಈಗ ಸರಿಪಡಿಸಲಿಕ್ಕೆ ಹೋಗುವಾಗ ನಮಗೆ ಗೊತ್ತಾಯಿತು ಆ ಹಿಂದೂ ರುದ್ರಭೂಮಿಗೆ ಇರುವುದು ಕೇವಲ 40 ಸೆಂಟ್ ಸ್ಥಳ ಮಾತ್ರ ಎಂದು. ಪಕ್ಕದಲ್ಲಿ ಇರುವ ಸ್ಥಳ ಏನಾಗಿದೆ, ರಿಸರ್ವ್ ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಅದರಲ್ಲಿ ಎಂತ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಕೇಳುವಾಗ ಹೇಳ್ತಾರೆ, ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇಲ್ಲ ಎನ್ಕ್ರೋಚ್ಮೆಂಟ್ ಆಗುದಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತೇಳಿ. ಆದ್ರೆ ಎನ್ಕ್ರೋಚ್ಮೆಂಟ್ ಆದದ್ದು ಇಲ್ಲಿದೆ. ಇದೇ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ, ಗಂಜಿ ಕೇಂದ್ರ ಅಂತೇಳಿ ಆಗಿದೆ. ಆಕ್ಚುಲಿ ಅದು ಗಂಜಿ ಕೇಂದ್ರ ನಮ್ಮದೇ ಸಮುದಾಯದ ಕೊರಗ ಸಮುದಾಯಕ್ಕೆ ಸೇರಿದಂತಹ ಸ್ಥಳ ಅಂತೇಳಿ ನಮ್ಮ ಸ್ಥಳೀಯರಿಗೆ ಹೇಳ್ತಿದ್ದಾರೆ. ಅದರ ಬಗ್ಗೆ ನಮ್ಮ ನಗರಸಭೆಯ ಅಧಿಕಾರಿಗಳೆಲ್ಲ ಗಮನ ಹರಿಸಬೇಕೊಮ್ಮೆ. ಇದೆಲ್ಲ ಕೇಳಿ ನಮ್ಗೆ ಹೆದರಿಕೆ ಆಯ್ತು. ಎನ್ಕ್ರೋಚ್ಮೆಂಟ್ ಆಗದ್ರೆ ನಮಗೆ ತೊಂದರೆ ಇಲ್ಲ, ಏನು ನಮ್ಮ ಅಡ್ಡಿ ಏನಿಲ್ಲ. ಆದ್ರೆ ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಡಾಕ್ಯುಮೆಂಟ್ ಸರಿ ಮಾಡಿಕೊಡಿ ಅಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದಾಗ ಅಧ್ಯಕ್ಷರು ತಹಶೀಲ್ದಾರ್ನ ಬಳಿಗೆ ಹೋಗ್ತಾರೆ, ಡಾಕ್ಯುಮೆಂಟ್ ಇಟ್ಕೊಂಡು ಮಾಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಇಷ್ಟರವರೆಗೆ ನಮಗೆ ಡಾಕ್ಯುಮೆಂಟ್ ಬರಲಿಲ್ಲ. ಡಾಕ್ಯುಮೆಂಟ್ ನಾವು ಬೈ ಫೋರ್ಸ್ ಆಗಿ ತೆಗೆದು ನೋಡಿದಾಗ ಅದರಲ್ಲಿ 40 ಸೆಂಟ್ಸ್ ಮಾತ್ರ ರೆಕಾರ್ಡ್ ಆಗಿದೆ. ಅದರಲ್ಲಿ ಉಳಿದ ಸ್ಥಳ ಎಲ್ಲಿಗೆ ಹೋಯ್ತು? ಈಗ ಮತ್ತೆ ಪುನಃ ಅವರು ತಹಶೀಲ್ದಾರ್ನ ಬಳಿ ಹೋಗಿ ಅದನ್ನು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನಮ್ಗೆ ಇನ್ನೂ ಡಾಕ್ಯುಮೆಂಟ್ ಬರಲಿಲ್ಲ. ಆದ್ರೆ ತಹಶೀಲ್ದಾರ್ ಅವರು ಹೇಳಿದ್ದಾರೆ, ಅಲ್ಲಿ ಸೇರಿದಂತಹ ಜನ ಹೇಳಿದ್ದಾರೆ, ಆ ಡಾಕ್ಯುಮೆಂಟ್ ಆಗೋ ತನಕ ಹಿಂದೂ ರುದ್ರಭೂಮಿ ಅಂತೇಳಿ ಆಗೋ ತನಕ 1.57 ಎಕರೆ ಹಿಂದೂ ರುದ್ರಭೂಮಿಗೆ ಸೇರುವ ತನಕ ನೀವು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಅವರ ಹತ್ರ. ಆದ್ರೆ ಮರುದಿನ ಬೆಳಿಗ್ಗೆ ನಮ್ಮ ಒಟ್ಟಿಗೆ ಇರುವಂತಹ ಇವರು ಶೇಖರ್ ಅಂತೇಳಿ ಇವರಿಗೆ ಕೇಬಿಟ್ ನೋಟಿಸ್ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಅವರಿಗೆ ಅಷ್ಟೊಂದು ಹಠ ಉಂಟು. ಈಗ ಸನ್ಮಾನ್ಯ MLA ಅವರದ್ದು ಮಾತನ್ನು ಮೀರಿದ್ದಾರೆ, ತಹಶೀಲ್ದಾರ್ ಅವ್ರದ್ದು ಮಾತು ಮೀರಿದ್ದಾರೆ, DC ಅವ್ರದ್ದು ಮೀರಿದ್ದಾರೆ. ಕೇವಲ ಒಂದಿಬ್ಬರ ಹಿತಾಸಕ್ತಿಗಾಗಿ ಮಾತ್ರ ಅದು. ರುದ್ರಭೂಮಿ ನಿರ್ವಹಣಾ ಸಮಿತಿ ಕೋಶಾಧಿಕಾರಿ ರಮೇಶ್ ಮೆಂಡನ್, ಸದಸ್ಯರು ಶೇಖರ ಚೆಂಬುಗುಡ್ಡೆ, ಸೋಮಸುಂದರ್ ಬೊಕ್ಕ ಸಮಿತಿದಕಲು ಸುದ್ದಿ ಕುಟುಡಿತ್ತೆರು. ಸಾಹಿತಿ, ಪತ್ರಿಕೋದ್ಯಮಿ, ಶಿಲ್ಪಕಲಿತಾ ಬಿರ್ಸೆ ಮಾ ವಿಠಲ ಪುತ್ತೂರು ಐತಾರ ಪುತ್ತೂರು ಸಂಟ್ಯಾರ್ ಬಳಕೆದ ಅರೆನ ಇಲ್ಲಡ ತೀರಿಯರ ಅರೆಗ್ 75 ವರ್ಷ ಪ್ರಾಯ ಆದಿತ್ತನ ಪುತ್ತೂರು ತುಳುಕೂಟದ ಕಡೀರ್ದ ಸಾರಥಿ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ದ ಕಡೀರ್ದ ಗುರ್ಕಾರಿರಾದಿತ್ತಿನ ಮಾ ವಿಠಲ ಪುತ್ತೂರು ತುಳುವೆರೆ ತುಡರು ತುಳು ಪತ್ರಿಕೆನು ಪಾಕ ವರ್ಷ ನಡಪಾದಿತ್ತೆರ. ತುಳು ಕನ್ನಡದ ಮಲ್ಲ ಸಂಘಟಕರು, ಶಿಲ್ಪಕಲಿತಾ ಬಿರ್ಸೆ, ಸಾಹಿತಿ, ಪತ್ರಿಕೋದ್ಯಮಿ ಮಾ ವಿಠಲ ಪುತ್ತೂರು ಐತಾರ ಪುತ್ತೂರು ಸಂಟ್ಯಾರ್ ಬಳಕದ ಅರೆನ ಇಲ್ಲಡು ತೀರಿಯರ ಅರೆಗ್ 75 ವರ್ಷ ಪ್ರಾಯ ಆದಿತ್ತಲ. ಪುತ್ತೂರು ತುಳುಕೂಟದ ಕಡೀರ್ದ ಸಾರಥಿ, ತಾಪಕೆ ಕಾರ್ಯಂತಿರು, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತ ಕಡೀರ್ದ ಗುರ್ಕಾರ್ಯರು, ತುಳುವೆರೆಂಕುಲು ಕುಡಲದ ತಾಪಕ ಕಾರ್ಯಂತಿರ ಆದಿತ್ತಿನಾರು ಮಾ ವಿಠಲ. ತುಳುವೆರೆ ತುಡರು ತುಳು ಪತ್ರಿಕೆನು ಸಂಪಾದಕರಾದ ಪಾಕ ವರ್ಷ ನಡಪಾದಿನ ಮಾ ವಿಠಲ ಪುತ್ತೂರು ತುಳು ಸಾಹಿತ್ಯ ಬೂಕುಲೆಗ್ 2 ಸರ್ತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇನಾಮು ಪಡೆತೆರ. ಪರಶುರಾಮ ಸೃಷ್ಟಿ ತುಳುನಾಡು ಪನ್ಪುನ ಸಾಹಿತ್ಯ ಬೂಕ್ನು ಬರೆದು 1998 ಅಚ್ಚಿಮಲ್ಪಾದೆರ. ಕರಿನ ಏಪ್ರಿಲ್ 2 ಪುತ್ತೂರುಡು ಪೂವರಿ ಪತ್ರಿಕಾ ಕೂಟ ನಡಪಾದಿನ ಕಡೀರ್ದ ರಾಷ್ಟ್ರೀಯ ತುಳು ಪತ್ರಿಕಾ ಸಮ್ಮೇಳನಡು ತುಳು ಪತ್ರಿಕಾ ಸಿರಿ ಬಿರುದಡು ಮಾ ವಿಠಲರೆಗ್ ಮರ್ಯಾದಿ ಮಲ್ತದಿತ್ತಡ. ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ದ ನಿಲೆಟ್ ತಿರುಮಲಾಂಬ ಚಾವಡಿಡ್ ವಿಶ್ವ ಮಹಿಳಾ ಕವಿಗೋಷ್ಠಿ ಕಾವ್ಯ ಸಿಂಧೂರ ಗೂಗಲ್ ಮೀಟ್ಡ್ ಜುಲೈ 11 ಐತಾರ 6 ಗಂಟೆಗೆ ನಡಪೆರುಂಡು. ದೇಶ ವಿದೇಶದ್ದು 20 ಜನ ಕವಾಯತ್ರಿಲು ಪಾಲ್ಪಡಿಪಿನ ಈ ಕವಿಕೂಟದ ಗುರ್ಕಾರ್ಮೆನು ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಅಂಚನೆ ಮಲ್ಲ ಬಿನ್ನೆರೆ ಮಣೆನು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ವಹಿಸೊನ್ವೇರು ಪಂದು ಕುಡ್ಲಾ ಚುಟುಕು ಸಾಹಿತ್ಯ ಪರಿಷತ್ದ ಗುರ್ಕಾರ್ಯರು ಕಾವಿ ಕೃಷ್ಣದಾಸ್ ಪ್ರಕಟಣೆ ತೆರಿಪಾದೆರ. ಇತ್ತೆ ಕುಡೋರ ಎನಿತ ಮಲ್ಲ ಸುದ್ದಿರೋ. ಖಾಸಗಿ ಬಸ್ ಟಿಕೆಟ್ ಬೆಲೆ ಏರ್ತೆಗ್ ತಡೆಪು ಈ ವಾರದೊಲೆ RTA ಸಭೆ ನಡಪಾದ ಟಿಕೆಟ್ ಬೆಲೆ ಏರಾವಡ ಬೊರ್ಚಾಂದ ನಿರ್ಧಾರ. ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ. ಪಕ್ಷ ವಿರೋಧಿ ಪಾತ್ರ ಪಂಡ ಹೈಕಮಾಂಡ್ ಕ್ರಮ, ಯತ್ನಾಳ್ ಯೋಗೇಶ್ವರ್ ಪಾತ್ರಗೂ ಒಡಿಪುಡು ಮಂತ್ರಿ ಜಗದೀಶ್ ಶೆಟ್ಟರ್ ಜವಾಬ್. ಮೀನುಗಾರರಿಗೆ ಸರ್ಕಾರ ಪರಿಹಾರ ಕೊರ್ತುಜಿ, ಅಕ್ಲಿನ ಸಾಲಗೂ ಸರ್ಕಾರ ಜಾಮೀನುಂತೊಡು ಕುಡ್ಲಡ್ ಕೆಪಿಸಿಸಿ ಗುರ್ಕಾರ್ಯರು DK ಶಿವಕುಮಾರ್. ಜುಲೈ 21 ಉಲೈ ರಾಜಡೋರ್ಮೆಡು ಶಾಲೆ ಸುರುಮಲ್ಪುಡು ಇಚ್ಚಿಂಡ ಹೋರಾಟ. ದಡ್ಡಲ್ಕಾಡು ಸರ್ಕಾರಿ ಶಾಲೆಡು ಸರ್ಕಾರಿ ಶಾಲೆ ಉಳಿಸಿ ಬಿಡಿಸಿ ರಾಜ್ಯ ಸಮಿತಿದ ತುರ್ತು ಸಭೆಟ್ ನಿರ್ಧಾರ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.